ಮಂಗಳೂರಿನ ಬೊಕ್ಕಪಟ್ನ ಬೆಂಗ್ರಿಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದ ವಿಷ್ಣು ವಿಠೋಬಾ ದೇವರ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಸಭಾ ಕಾರ್ಯಕ್ರಮ ನೆರವೇರಿತು. ಸರ್ಕಾರದ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಧಾರ್ಮಿಕ ಹಾಗೂ ಸಭಾ ಕಾರ್ಯಕ್ರಮ ನೆರವೇರಿತು. ಬೊಕ್ಕಪಟ್ನ ಬೆಂಗ್ರಿಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದ ವಿಷ್ಣು ವಿಠೋಬಾ ದೇವರ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಹಾಗೂ ಅಖಂಡ ಭಜನಾ ಸಪ್ತಾಹ ಸಹಿತ ಹನುಮ ಜಯಂತಿ ಮಹೋತ್ಸವವು 10 ದಿನಗಳ ಕಾಲ ನಡೆಯಲಿದ್ದು, ಮಂದಿರದ ವಿಷ್ಣು ವಿಠೋಬಾ ದೇವರ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಸಭಾ ಕಾರ್ಯಕ್ರಮ ನಡೆಯಿತು. ನೂತನವಾಗಿ ನಿರ್ಮಾಣಗೊಂಡ ಶ್ರೀ ವಿಷ್ಣು ವಿಠೋಬಾ ಕಲಾಮಂಟಪವನ್ನ ಶಾಸಕ ವೇದವ್ಯಾಸ್ ಕಾಮತ್ ರಿಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮೊಗವೀರ ಸಮುದಾಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಕಾಣಬೇಕು, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕು ಅಂತ ಹೇಳಿದರು. ಹೆಚ್ಚಿನ ಹಿರಿಯರು ಬಂದಲು ತಂಕಲ ಜೋಕ್ಲೆಗೆ ಎಜುಕೇಶನ್ ಕುರಿತು ತಂಕಲ ಜೋಕ್ಲೆ ರಾಜ್ಯ ರಾಷ್ಟ್ರ ಮಟ್ಟೋಡು ದುಮ್ಮು ಪಸರಡೊಂದು ಕೇನೊಂದು. ಬಳಿಕ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಾತನಾಡಿ, ಈ ಪರಿಸರದಲ್ಲಿ ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದೆ. ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರವು ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಅಂತ ಹೇಳಿದರು. ಭಜನಾ ಮಂದಿರ ಕಳೆದ 7 ದಶಕಗಳಿಂದ ನಿರಂತರವಾಗಿ ಈ ಭಾಗದ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ತಾ, ಕೇವಲ ಧಾರ್ಮಿಕ ಚಟುವಟಿಕೆಗಳಿಗೆ ಸೀಮಿತವಾಗಿರದೆ ನಮ್ಮ ಎಲ್ಲ ಜಿಲ್ಲೆಯಲ್ಲಿರುವಂತಹ ಭಜನಾ ಮಂದಿರಗಳಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳು, ಅದು ಧಾರ್ಮಿಕ ಕ್ಷೇತ್ರಗಳಿಗೆ ಸೀಮಿತವಾಗಿರದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಆರೋಗ್ಯ ಕ್ಷೇತ್ರ ಇರ್ಬೋದು ಅಥವಾ ಶಿಕ್ಷಣ, ಈ ರೀತಿಯ ಸಾಕಷ್ಟು ಸಮಾಜಮುಖಿಯಾದಂತಹ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಪರ್ಸಿನ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷ ಶಶಿಕುಮಾರ್ ಬೆಂಗ್ರೆ ಮಾತನಾಡಿ, ಭಜನೆಯಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಏಕಾಗ್ರತೆಯನ್ನ ಮೈಗೂಡಿಸಿಕೊಳ್ಳಲು ಸಾಧ್ಯ. ಈ ಮೂಲಕ ಪ್ರತಿಯೊಬ್ಬರೂ ಕೂಡ ಭಜನೆಯನ್ನ ಮಾಡಬೇಕು ಅಂತ ಸಲಹೆ ನೀಡಿದರು. ಈ ಭಜನೆ ಐದೊಟ್ಟಿಗೆ ಕುಂದು ಭಜನೆ ಮಲ್ಪನಾಗ 7 ಚಕ್ರ ನಮ್ಮ ದೇಹಡಿತ್ತಿನ 7 ಚಕ್ರಲ ಜಾಗ್ರತೆ ಆಪು. ಈ 7 ಚಕ್ರ ಜಾಗ್ರತೆ ಆನಾಗ ಮನುಷ್ಯ ಆಧ್ಯಾತ್ಮಿಕವಾದ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ಒಂದು ಪವರ್ಫುಲ್ ಆದ ದಿನನಿತ್ಯದ 7 ಭಜನೆ ಮಲ್ಪೇನ ಆಯಿ ದಿನಕ್ಕೂ ದಿನ ಪವರ್ಫುಲ್ ಆದ ಪೋಪಿನ ತಂದೆ ಆ ಮಾನಸಿಕವಾದ, ಆಧ್ಯಾತ್ಮಿಕವಾದ, ದೈಹಿಕವಾದ ಒಂದು ಭಜನೆ ಪಂಪಿನ ದಿನನಿತ್ಯ ಮಾತನ್ನ ಭಾರಿ ಅಂತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ವೇದವ್ಯಾಸ್ ಕಾಮತ್ ವಹಿಸಿ ಮಾತನಾಡಿದರು. ಬೆಂಗ್ರೆ ಪರಿಸರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ. ಅಭಿವೃದ್ಧಿ ಯೋಜನೆಗಳಿಗೆ ಎಲ್ಲರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಪ್ರಾಮಾಣಿಕ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಅಂತ ಹೇಳಿದರು. ನಾನಾ ರೀತಿಯ ಸಲಹೆ ಸೂಚನೆ ಕೊಡ್ತೇನೆ. ಆ ಸಲಹೆ ಸೂಚನೆ ಈ ಸಂದರ್ಭದಲ್ಲಿ ವಿಶೇಷವಾದ ಸ್ವೀಕಾರ ಮಾಡ್ತಂದೆ. ಆ ಸಲಹೆ ಸೂಚನೆ ಪ್ರಾಮಾಣಿಕವಾದ ಮಲ್ಪುನಂಚಿನ ಪ್ರಯತ್ನ ಮಲ್ಪು ಕೂಡ ಈ ಸಂದರ್ಭ ವಿಶೇಷವಾದ ನಿಖಲ್ ಪಂಡಿನಂಚಿನ ಪಾತ್ರ ಸ್ವೀಕಾರ ಮತ್ತೊಂದೆ. ಯಾನ್ ಬೆಂಗ್ರೆ ಪರಿಸರದ ಸಪರೇಟ್ ಆದ ಒಂದು ವಿಎನ್ ಐಕೆ ಅಪಾಯಿಂಟ್ ಮಾಡ್ತದೆ. ಐತ ತಿದ್ದುಪಡಿ ಐತ ವ್ಯವಸ್ಥೆ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಪೂರ ಅವಕಾಶ ನಿಖಲ್ ಮಹಾಜನ ಸಂಘದ ಅಧ್ಯಕ್ಷರಾದ ಚೇತನ್ ಬೆಂಗ್ರೆ ಗೊತ್ತುಂಡು, ನಮ್ಮ ಅರವಿಂದರಿಗೆ ಗೊತ್ತುಂಡು, ಸುನೀತಕ್ಕೆ ಗೊತ್ತುಂಡು, ನಮ್ಮ ನಿತಿನ್ ಕುಮಾರಿಗೆ ಗೊತ್ತುಂಡು. ಇತ್ತಿನಂಚಿನ ಪೂರ ಹಕ್ಕು ಪತ್ರನ ಒಲ್ಪ ಅತ್ಲಾಗೆ ಪೂರ್ಣವಾದ ಅವಕಾಶ ತಿಕ್ಕುಜಿ ಬ್ಯಾಂಕ್ದ ಲೋನ್ ತಿಕ್ಕುಜಿ ಮಾರ ಹಾಕುಜಿ 25 ವರ್ಷ ಪಕ್ಕ ಪೋಯ್ವಕ್ಕ ಅಂದ ಪಂಪುನಂಚಿನ ಅವಕಾಶ ಉಂಟು. ಅವೇನು ಪೂರ ಸರಿಮಂತ ಕೊಡ್ಪುನಂಚಿನ ಪೂರ್ಣ ಪ್ರಮಾಣದ ತಯಾರಿ ಆವೊಂದುಂಡು. ಆತಂಡ ನಾನೊಂದು 2-3 ತಿಂಗಳು ನಿಕ್ಲೆಗೆ ಸರಿಯಾಗಿ ಒಳನಾಡಿ ಬ್ಯಾಂಕಿಗೆ ಹೋದ 3 ಸೈನ್ಸದ ಜಾಗ ಉಂಡು, ಐಟಿ ಇಲ್ಲುಂಡು, ಹೆಂಗೊಂದು 10 ಲಕ್ಷ ಲೋನ್ ಕೊಡು ಅಂದ ಪಂಡೇಡ ಲೋನ್ ತಿಕ್ಕುನಂಚಿನ ವ್ಯವಸ್ಥೆ ಮತ್ತು ಕೊಡ್ಪುನಂಚಿನ ಹಕ್ಕು ಪತ್ರ ಮರ್ತ ಕೊಡ್ಪುನಂಚಿನ ಜವಾಬ್ದಾರಿ ಎಲ್ಲ ಐಟಿ ಮಹಾ ಸಂದೇಹ ಮಾಡ್ಕೊಂಡು ತಯಾರಿ ಮಂತದ ಪೂರ್ಣ ಪ್ರಮಾಣ
ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವವರನ್ನ ವೇದಿಕೆಯಲ್ಲಿ ಅಭಿನಂದಿಸಲಾಯಿತು. ನಾಟಕ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈ, ಬ್ರಹ್ಮಕಲಶ ಹಾಗೂ ಸಪ್ತಾಹ ಸಮಿತಿ ಗೌರವಾಧ್ಯಕ್ಷ ಶೇಖರ್ ಸುವರ್ಣ, ಬುಕ್ಕಪಟ್ನ ಬೆಂಗ್ರೆ ಬಬ್ಬುಸ್ವಾಮಿ ದೈವಸ್ಥಾನ ಮುಕ್ತೇಸರರು, ಗೌರವ ಸಲಹೆಗಾರ ದೇವದಾಸ್ ಪುತ್ರನ್, ಪರ್ಸಿನ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷ ಶಶಿಕುಮಾರ್ ಬೆಂಗ್ರೆ ಇವರನ್ನ ಗಣ್ಯರು ಸನ್ಮಾನಿಸಿದರು. ಈ ವೇಳೆ ಸ್ಥಳೀಯ ಕಾರ್ಪೊರೇಟರ್ ಸುನೀತಾ, ಟ್ರಾಲ್ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷ ನಿತಿನ್ ಕುಮಾರ್, ಪರ್ಸಿನ್ ಬೋಟ್ ಮೀನುಗಾರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಮೋಹನ್ ಬೆಂಗ್ರೆ, ಬಿ ಸುಬ್ರಹ್ಮಣ್ಯ ತಂತ್ರಿ, ಪ್ರಧಾನ ಅರ್ಚಕರಾದ ಯಾದವ ತಿಂಗಳಾಯ, ಆಡಳಿತ ಸಮಿತಿ ಅಧ್ಯಕ್ಷ ಕಿರಣ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶ್ರೀಯಾನ್, ಕೋಶಾಧಿಕಾರಿ ಮನೋಜ್ ಅಮೀನ್, ಉಪಾಧ್ಯಕ್ಷ ಕಿರಣ್ ಕಾಂಚನ್, ಜೊತೆ ಕಾರ್ಯದರ್ಶಿ ಜಯರಾಜ್ ಕೋಟ್ಯಾನ್, ಜೊತೆ ಕೋಶಾಧಿಕಾರಿ ಶಿವರಾಜ್ ಶ್ರೀಯಾನ್, ಬ್ರಹ್ಮಕಲಶ ಹಾಗೂ ಸಪ್ತಾಹ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್, ಕಾರ್ಯದರ್ಶಿ ರಾಜೇಶ್ ಕೋಟ್ಯಾನ್, ಗೌರವ ಸಲಹೆಗಾರ ದೇವದಾಸ್ ಪುತ್ರನ್, ಉಪಾಧ್ಯಕ್ಷರಾದ ಅರವಿಂದ ಬಂಗ್ರೆ, ಕೋಶಾಧಿಕಾರಿ ಶೈಲೇಶ್ ಸಾಲ್ಯಾನ್, ಜೊತೆ ಕೋಶಾಧಿಕಾರಿ ಅಕ್ಷಯ್ ಬಿ ಪುತ್ರನ್, ಮಹಿಳಾ ಮಂಡಲ ಸಮಿತಿ ಅಧ್ಯಕ್ಷ ಚಂಪಾ ಮಾಧವ ಪುತ್ರನ್, ಉಪಾಧ್ಯಕ್ಷೆ ಪಾರ್ವತಿ ಸುಧಾಕರ್ ಶ್ರೀಯಾನ್, ಕಾರ್ಯದರ್ಶಿ ದಮಯಂತಿ ಪಿ ಶ್ರೀಯಾನ್, ಜೊತೆ ಕಾರ್ಯದರ್ಶಿ ರೂಪಾ ಅಶ್ವತ್ಥಾಮ ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಹಲವು ಮಂದಿ ಈ ವೇಳೆ ಭಾಗಿಯಾಗಿದ್ದರು. ತದಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಜೊತೆಗೆ ಸರ್ಕಾರದ ಕೋವಿಡ್ ನಿಯಮಗಳನ್ನೇ ಪಾಲಿಸಿಕೊಂಡು ಧಾರ್ಮಿಕ ಹಾಗೂ ಸಭಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾಮರಾ ಪರ್ಸನ್ ಶರತ್ ಸಾಲಿಯನ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.